ಸೊಲಮೆಲು ನಮ್ಮ ಕುಡ್ಲ ತುಳು ವಾರ್ತಿದೇವರ ಜೋಕಣ ಪ್ರೀತಿ ಶ್ರದ್ಧೆ ಉಪನ ಕ್ಷೇತ್ರಡು ಕೊರ್ನ ಬರವು ಅಗ್ಲೆಗೆ ಶ್ರೀರಕ್ಷೆ ಇಲ್ಲದಕ್ಕಿನ ಮರ್ಯಾದಿ ಪ್ರತಿಷ್ಠೆಯ ಕೊರ್ಪುನ ಬರವು ಶಿಕ್ಷೆ ಆಪಣೊಂದು ಬಾರಕೂರು ಶ್ರೀ ಭಂಡಾರಕ್ಕೇರಿ ಮಠದ ಶ್ರೀ ವಿದ್ಯೇಶತೀರ್ಥ ಸ್ವಾಮೀಜಿ ಪಂತೇರು ಉಡುಪಿ ಜಿಲ್ಲೆದ ಬಾರಕೂರು ವಿದ್ಯಾಭಿವರ್ಧಿನಿ ಸಂಘದ ನ್ಯಾಷನಲ್ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜಿದ ಅಮೃತ ಮಹೋತ್ಸವ ಉದಿಪನ ಮಲ್ತದ ಆಶೀರ್ವಚನ ಕೊರಿಯರು ಉಡುಪಿ ಜಿಲ್ಲೆ ಬಾರಕೂರದ ಬಾರಕೂರು ವಿದ್ಯಾಭಿವರ್ಧಿನಿ ಸಂಘ ಪರ ವಿದ್ಯಾರ್ಥಿ ಸಂಘ ಬೊಕ್ಕ ಅಮೃತ ಮಹೋತ್ಸವ ಸಮಿತಿದ ನಿಲೆಟೆ ನ್ಯಾಷನಲ್ ಪ್ರೌಢಶಾಲೆ ಬೊಕ್ಕ ಪದವಿ ಪೂರ್ವ ಕಾಲೇಜಿದ 75ನೇ ವರ್ಷದ ಅಮೃತ ಮಹೋತ್ಸವ ಐತಾರ ನಡತಂಡೆ ಪರ ವಿದ್ಯಾರ್ಥಿ ಸಂಘದ ಗುರುಕಾರ್ಯರು ಎಂ ಮಹೇಶ್ ಉಡುಪ ಎದುಕೊಂಡಿರು ಬಾರಕೂರು ವಿದ್ಯಾಭಿವರ್ಧಿನಿ ಸಂಘದ ಗುರುಕಾರ್ಯರು ಬಿ ಶಾಂತರಾಮ ಶೆಟ್ಟಿ ಗುರುಕಾರ್ಮಿಡು ಬಾರಕೂರು ಶ್ರೀ ಭಂಡಾರಕ್ಕೇರಿ ಮಠದ ಶ್ರೀ ವಿದ್ಯೇಶ ತೀರ್ಥ ಸ್ವಾಮೀಜಿ ಅಮೃತ ಮಹೋತ್ಸವ ಉದಿಪನ ಮಲ್ತೇರು ಸ್ವಾಮೀಜಿ ಆಶೀರ್ವಚನ ಕೊರ್ದು ಜೋಕ್ಲಿನ ಪ್ರೀತಿ ಶ್ರದ್ಧೆ ಉಪ್ಪುನ ಕ್ಷೇತ್ರಡು ಕೊರ್ನ ಬರವು ಅಕ್ಲಿಗೆ ಶ್ರೀರಕ್ಷೆ ಇಲ್ಲದಕ್ಕಿನ ಮರ್ಯಾದಿ ಪ್ರತಿಷ್ಠೆಯ ಕೊರ್ಪುನ ಬರವು ಶಿಕ್ಷೆ ಆಪುಡು ಬರವು ಪಂಡ ಭಗವಂತನ ತೆರಿಯೊಣ್ಣವು ನಿಜವಾಯಿನ ಬರವುಡು ದೇಶಪ್ರೇಮ ಪಣವುಡ್ದು ಮನುಷ್ಯತ್ವ ಬುಳಿಚ್ಚಿಲ ಆಪುಣೊಂದು ಪಂಡೇರು ಭಗವಂತ ಸರ್ವಸಮರ್ಥ. ಈ ಭೂಲೋಕದಲ್ಲಿ ಯಾವ ರಾಕ್ಷಸರು ಧರ್ಮದ್ರೋಹಿಗಳು ಹುಟ್ಟಿದ್ರೂ ಕೂಡ ಆ ಭಗವಂತ ಇಚ್ಛೆ ಮಾಡಿದರೆ ಸಾಕು, ಎಲ್ಲ ಧರ್ಮದ್ರೋಹಿಗಳು ನಾಶ ಆಗ್ತಾರೆ, ದುಷ್ಟರು ನಾಶ ಆಗ್ತಾರೆ. ಹಾಗಾಗಿ ಭಗವಂತ ವೈಕುಂಠದಿಂದ ಧರೆಗಿಳಿದು ಬಂದು ಮನುಷ್ಯ ರೂಪ ತೊಟ್ಟು ಮಾನವ ತಂದೆ ತಾಯಿಗಳನ್ನಾಗಿ ಅಲ್ಲಿ ಅವನು ಮನುಷ್ಯ ರೂಪದಿಂದ ಪ್ರಕಟನಾಗಿ ನಮ್ಮ ಜೊತೆಗೆ ಯಾಕೆ ಬೆರಿಬೇಕು? ಅಗತ್ಯ ಇತ್ತೇ? ಅಗತ್ಯ ಇಲ್ಲ. ಆದರೆ ಮನುಷ್ಯ ದೇಹದಿಂದ ಮನುಷ್ಯನಾದರೆ ಸಾಲದು, ಮಾನಸಿಕವಾಗಿ ಅವನು ಮಾನವನಾಗಬೇಕು. ಜಯಪ್ರಕಾಶ್ ಹೆಗ್ಡೆ ಪಾತಿರ್ದು ಎಡ್ಡೆ ಬರವು ಆರೋಗ್ಯಡ್ದು ಸಮಾಜ ಸುಧಾರಣೆ ಸಾಧ್ಯ ಜೋಕ್ಲು ಹಾಳ ಅಭ್ಯಾಸಲೆಗೆ ಬೂರನ್ನಂಚ ಕಣ್ಣದಿದ್ದು ಎಡ್ಡೆ ಸಾದಿಡು ಅಕ್ಲಿನ ದುಂಬುಕೊಣಲೆ ಎಂದು ಪಂಡಿರು. ಕಾಲೇಜಿನ ಒಳಗೆ ಅಲ್ಲ, ಸುತ್ತಮುತ್ತ ಏನು ವಾತಾವರಣ ಇದೆ ಅದರ ಬಗ್ಗೆ ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಇದರ ಬಗ್ಗೆ ಗಮನವನ್ನು ಹರಿಸದೇ ಇದ್ದರೆ ನಾವು ಇವತ್ತು ನೋಡುವಂಥದ್ದು ಮಾದಕ ವಸ್ತುಗಳ ವ್ಯವಸ್ಥೆಯ ಬಗ್ಗೆ ಬಹಳ ತೊಂದರೆ ಆಗುವಂಥದ್ದು. ಅದರಿಂದ ಆಮೇಲೆ ಎಲ್ಲೆಲ್ಲಿ ದುರ್ಘಟನೆಗಳು ನಡೀತದೆ ಅದರಲ್ಲಿ ನಮ್ಮ ಭಾಗದ ಮಕ್ಕಳು ಯಾರಿರ್ತಾರೆ, ತಂದೆ ತಾಯಿಗೆ ಮಕ್ಕಳು ಒಳ್ಳೆಯದಾದಾಗ ಒಳ್ಳೆಯ ಹೆಸರು ಬರುವುದಿಲ್ಲ, ಅವರಿಗೆ ಮಾತ್ರ ಬರ್ತದೆ ಮಕ್ಕಳಿಗೆ. ಆದರೆ ಅವರು ಕೆಟ್ಟದ್ದು ಮಾಡಿದಾಗ ತಂದೆ ತಾಯಿ ಇಂಥವ್ರ ಮಗ ಅಂತ ಹೇಳ್ತಾನೆ, ಇಂಥವ್ರ ಮಗಳು ಅಂತ ಹೇಳ್ತಾನೆ. ಇದು ಬಹಳ ಕಷ್ಟದ ಕೆಲಸ. ಅದಕ್ಕೋಸ್ಕರ ಅದು ನಿಮ್ಮ ಜವಾಬ್ದಾರಿ. ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸುವಂಥದ್ದು ತಂದೆ ತಾಯಂದಿರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಇಚ್ಛೆ. ಅವರನ್ನ ಕ್ರಿಯಾಶೀಲರನ್ನಾಗಿ ಮಾಡಿ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಲ್ಲಿ ಅವರನ್ನು ತೊಡಗಿಸ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿ. ಬಿ ಶಾಂತರಾಮ ಶೆಟ್ಟಿ ಗುರುಕಾರ್ಮಿದ ಪಾತಿರ ಪಂಡಿರು ದಾನಿಲೆಗೆ ಈ ಪೊರ್ತುಡು ಸಮ್ಮನದ ಮರ್ಯಾದೆ ಮಲ್ತಿರು. ಬಿ ರಾಜರಾಮ ಶೆಟ್ಟಿ ಆಶ್ರಯ, ಎನ್ ಮಂಜುನಾಥ ಭಟ್, ಎಚ್ ವಿಠಲ ಶೆಟ್ಟಿ, ಬಿ ಗೋಪಾಲ್ ನಾಯ್ಕ್, ಬಿ ರಾಮಚಂದ್ರ ಕಾಮತ್, ಬಿ ಸುಧಾಕರ್ ರಾವ್, ಕೃಷ್ಣ ಹೆಬ್ಬಾರ್, ಎಸ್ ಜಯರಾಮ್ ಶೆಟ್ಟಿ, ಯು ಕೊಟ್ರಸ್ವಾಮಿ, ಹೇಮಾವತಿ ಪಿಎಸ್ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬಿನ್ನೆರಾದ ಪಾಲ್ದಿತೊಂಡಿರು. ಬಾರಕೂರು ವಿದ್ಯಾಭಿವರ್ಧಿನಿ ಸಂಘದ ಕಾರ್ಯಂತರ ಬಿ ಸೀತಾರಾಮ ಶೆಟ್ಟಿ ಬೊಕ್ಕ ಡಾಕ್ಟರ್ ಬಿಎಂ ಸೋಮಯಾಜಿ ಬೊಕ್ಕ ಬಾಕಿ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತೇರು. ಅಶೋಕ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತೆರು. ಕರ್ನಾಟಕ ಬ್ಯಾಂಕ್ ಲೋಕುಡೆ ಮಿತ್ತ ಮಟ್ಟದ ಸ್ಥಾನ ಪಡೆಯರೆ ದುಂಬು ಪೊಂದಿದ್ದು ಪೆರ್ಮೆದ ಈ ಬ್ಯಾಂಕ್ ಶತಮಾನೋತ್ಸವ ಆಚರಣೆ ಮಲ್ತೊಂದುಂಡು ಬ್ಯಾಂಕ್ದ ಆಡಳಿತ ನಿರ್ದೇಶಕರ ಬೊಕ್ಕ ಸಿಇಒ ಮಹಾಬಲೇಶ್ವರ ಎಂಎಸ್ ಪಂತಿರು ಕುಡ್ಲಡ ಐತಾರ ಕರ್ನಾಟಕ ಬ್ಯಾಂಕ್ ಮುಖ್ಯ ಪ್ರಾಯೋಜನದ ನಮ್ಮ ಕುಡ್ಲ 24x7 ಚಾನೆಲ್ ಬಿಸ್ನೆಸ್ ಟಾನಿಕ್ 200ನೇ ಸಂಚಿನ ಉದಿಪನ ಮಲ್ತದ ಆರು ಪಾತೇರಿಯರು. ನಮ್ಮ ಕುಡ್ಲ 24x7 ಚಾನೆಲ್ ಕರ್ನಾಟಕ ಬ್ಯಾಂಕ್ ಮುಖ್ಯ ಪ್ರಾಯೋಜನೆಡು ಬಿಸ್ನೆಸ್ ಟಾನಿಕ್ ಸೀದ ಫೋನ್ ಇನ್ ಕಾರ್ಯಕ್ರಮ ನಡಪಾದು ಕೊರ್ದು ಅವು 200ನೇ ಸಂಚಿಗೆ ಪಜ್ಜದಿನ ಸಂಭ್ರಮದ ಆಚರಣೆ ಐತಾರ ಕುಡ್ಲದ ಡೊಂಗರಕೇರಿ ಕೆನರಾ ಹೈಸ್ಕೂಲ್ದ ಶ್ರೀ ಸುಧೀಂದ್ರ ಆಡಿಟೋರಿಯಂಡು ಅಟ್ಟಣೆ ಮಲ್ತೈತಂಡು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ದುಂಬುದ ಒತ್ತು ಗವರ್ನರ್ ವಿಠಲದಾಸ್ ಲೀಲಾಧರ್ ತುಡರ್ ಬೊಳ್ಪು ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತದು ಎಡ್ಡೆಪ್ಪು ಬಯಕೇರು. You have a set of people, stakeholders, who are extremely proactive and extremely good. Now, a bank like Karnataka Bank has taken the responsibility of sponsoring this project for 200. MD was telling me
that it is not 200, it is much more. You started early, and from the day one, Karnataka Bank is with them for doing this. A very proactive step, and it has the very fact that it has gone on for 200 episodes and all that. ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಬೊಕ ಮುಖ್ಯ ಕಾರ್ಯತೂವನಾಧಿಕಾರಿ ಮಹಾಬಲೇಶ್ವರ ಎಂಎಸ್ ಬಿಸಿನೆಸ್ ಟಾನಿಕ್ ಇರ್ನುದನಿ ಸಂಚಿನೆ ಉದೀಪನ ಮಲ್ತೇರು. ಮಹಾಬಲೇಶ್ವರ ಎಂಎಸ್ ಪಾತಿರ್ದು ಜನಪರ ಜನಜೋಸ್ತಿ ಕಾರ್ಯಕ್ರಮಗಳನ್ನು ಕೋರೊಂದು ಬೈದಿನ ಕರ್ನಾಟಕ ಬ್ಯಾಂಕ್ ಲೋಕೊಡಿ ಮಿತ್ತ ಮಟ್ಟದ ಸ್ಥಾನ ಪಡೆಯರ ದುಂಬು ಪುಗ್ಗೊಂದುಂಡು ಇಂಚಿನ ಪಿರ್ಮೆದ ಬ್ಯಾಂಕ್ ಶತಮಾನೋತ್ಸವ ಆಚರಣೆ ಮಲ್ತೊಂದುಂಡು ಪಂಡಿನಾರು. ಶತಮಾನೋತ್ಸವ ಸಭಿನೆಂಪುಗದ್ದು ಕರ್ನಾಟಕ ಬ್ಯಾಂಕ್ ಪ್ರಾಯೋಜನದ ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮನು 300 ಸಂಚಿ ಮುಟ್ಟ ದುಂಬರಿಪಿನ ಭರವಸೆ ಕುರಿದು ಈ ಕಾರ್ಯಕ್ರಮ 1,000 ಸಂಚಿ ಮುಟ್ಟಲ ಗೆಲ್ಮೆಡ್ ದುಂಬರಿಯಡೆಂದು ಎಡ್ಡೆಪ್ಪು ಬಯಕೇರು. ಲೀಲಾಧರ್ ಅವರು ಹೇಳಿದ ಹಾಗೆ ಸಮಾಜದಲ್ಲಿ ಒಳ್ಳೆಯ ರೀತಿಯ ಚಿಂತನೆಗಳನ್ನು ನಾವು ಹಂಚಿಕೊಳ್ಳಬೇಕು, ಅದಕ್ಕೆ ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಡಬೇಕು, ಅದನ್ನು ನಾವು ಪ್ರಾಯೋಜಿಸಬೇಕು ಅನ್ನತಕ್ಕಂಥ ಮನಸ್ಥಿತಿ ಇರತಕ್ಕಂಥ ಬ್ಯಾಂಕು ಕರ್ನಾಟಕ ಬ್ಯಾಂಕ್. ಅದನ್ನು ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ಕಾಗಿ ಮಾಡುವ ನಿಮ್ಮೊಡನೆ ನಾನು ಇರ್ತೇವೆ ಅಂಥೇಳಿ ಬಹಳ ಖುಷಿ ನನಗೆ. ಯಾಕೆ ಅಂದರೆ ಆರಂಭದ ಪ್ರಥಮ ಸಂಚಿಕೆಯ ಉದ್ಘಾಟನಾ ಸಂದರ್ಭದಲ್ಲೂ ಸಹ ನಾನಿದ್ದೆ. ತದನಂತರ 150, ಇವತ್ತು 200. ದೇವರು ಎಷ್ಟು ಒಳ್ಳೆಯ ಅವಕಾಶಗಳನ್ನು ನನಗೆ ಕಲ್ಪಿಸಿಕೊಡ್ತೇನೆ. ನನ್ನಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂತ ಇವತ್ತು ನಾನು ಅಂದ್ಕೊಳ್ತಾ ಇದ್ದೇನೆ. ಫಿಜರ್ ಗ್ರೂಪ್ ಆಫ್ ಕಂಪನಿ ಬೆಂಗಳೂರದ ಗುರುಕಾರ್ಯರು ಬಿಎಂ ಫಾರೂಕ್, ಫಿಕ್ಕಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಗುರುಕಾರ್ಯರು ಚಾರ್ಟರ್ಡ್ ಅಕೌಂಟೆಂಟ್ ಕೆ ಉಲ್ಲಾಸ್ ಕಾಮತ್, ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಗುರುಕಾರ್ಯರು ಎಂ ಗಣೇಶ್ ಕಾಮತ್, ಚಾರ್ಟರ್ಡ್ ಅಕೌಂಟೆಂಟ್ ಚಂದ್ರಕಾಂತ್ ಭಟ್ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಈ ನೂತನ ಸಂಚಿದ ಕಾರ್ಯಕ್ರಮ ಇಂಡಿಯಾ ಎಟ್ 2030 ಪನ್ಪುಣ ವಿಷಯದ ಬಗೆಟ್ ಚರ್ಚೆ ನಡಪಾಂಡು. 151 200 ಸಂಚಿ ಮುಟ್ಟದ ಮಾತ ಸಂಪನ್ಮೂಲ ವ್ಯಕ್ತಿನ ಜೊತೆಟ್ಟು ಕಾರ್ಯಕ್ರಮದ ವಿಷಯಂಟು ಸೆಮಿನಾರ್ ನಡಪಾಂಡು. ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಕರ್ಕೇರ ಸೋದರಿಯರು ಈ ಪೊರ್ತುಡಿತೀರು. ಕರ್ನಾಟಕ ಬ್ಯಾಂಕ್ ದ ನಿಲೇಟ್ ಚಾರ್ಟರ್ಡ್ ಅಕೌಂಟೆಂಟ್ ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮ ನಡಪಾದ ಕೊರಪುನ ಎಸ್ ನಾಯಕ್ ಬೊಕ್ಕ ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರಿಗೆ ಮಹಾಬಲೇಶ್ವರ ಎಂಎಸ್ ಸಮ್ಮಾನದ ಮರ್ಯಾದೆ ಮಲ್ತೇರು. ಚಾರ್ಟರ್ಡ್ ಅಕೌಂಟೆಂಟ್ ಯಶಸ್ವಿನಿ ಅಮೀನ್ ಬೊಕ್ಕ ನಮ್ಮ ಕುಡ್ಲದ ನಿತಿನ್ ಸಾಲಿಯನ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕುಡ್ಲದ ಭಾರಿ ಕಾಣಿಕದ ಕಂಕನಾಡಿ ಬ್ರಹ್ಮ ಬೈದರ್ಕಾಳ ಗರುಡಿಡು ವರ್ಷಾದಿ ಜಾತ್ರೆ നടത്തുന്നിത്തത്. 3ನೇ ದಿನ ಶನಿವಾರ ರಾತ್ರಿ ಕೊಡಮಂದಾಯನ ನೇಮ നടത്തുന്നുണ്ട്. ತುಳುನಾಡ ಭೂತಾರಾಧನೆಡು ಇತ್ತೆ ನಾಡುಡೋರ್ ಮೇಲ ದೈವಲಿಗು ಕೋಲ ನೇಮ ಕಾಲಾದಿ ಜಾತ್ರೆ നടത്തുന്നുണ്ട്. ದೈವಾರಾಧನೆ ತುಳು ಜನಕುಲಿನ ಪ್ರಧಾನ ಆರಾಧನೆ ಆದಿತ್ತದು. ಕುಟುಂಬದ ದೈವ, ಗ್ರಾಮ ದೈವ, ಮಾಗಣದ ದೈವ ಇಂಚ ತರಾವರಿ ದೈವಲಿನ ಆರಾಧನೆ നടത്തുന്നുണ്ട്. ತುಳುನಾಡ ಸಾರಮಾನ್ಯ ದೈವಲಿಡು ಒರಿ ಮಾಮಲ್ಲ ಕಾಣಿಕದ ಶಕ್ತಿ ಕೊಡಮಂದಾಯ ಆದಿತ್ತದು. ಬೇತೆ ಬೇತೆ ದೈವಸ್ಥಾನಲಿಡು ನಂಬೊಂದು ಬೈದೇರು. ಕೋಟಿ ಚೆನ್ನೇರ್ನ ಆರಾಧನೆದ ಕೆಲವು ಗರುಡಿಲಿಡ್ಲ ಕೊಡಮಂದಾಯಗ ಬೇತೆನೇ ಸಾನ ಕಟ್ಟದ ಆರಾಧನೆ ಉಪ್ಪು ನಿಂತು ಓಲಿ. ಕುಡ್ಲದ ಭಾರಿ ಕಾಣಿಕದ ಕಂಕನಾಡಿ ಬ್ರಹ್ಮಬೈದರ್ಕಳ ಗರುಡಿಡು ವರ್ಷಾದಿ ಜಾತ್ರೆ നടത്തുന്നിത്തത്. 3ನೇ ದಿನ ಕೊಡಮಂದಾಯನ ನೇಮ നടത്തുന്നുണ്ട്. ಕಂಕನಾಡಿ ಗರುಡಿದ ಗುರುಕಾರ್ಯರು ಕೆ ಚಿತ್ತರಂಜನ್, ಆಡಳಿತ ಮುಕ್ತೇಸರರು ಊರ ಪರವೂರ ಭಕ್ತಿ ರೀತಿದು ನೇಮ ತುದ್ದು ದೈವದ ಇಂಬು ನಟ್ಟೊಂದು ಬೂಲ್ಯ ಪ್ರಸಾದ ದೆತೊಂಡೇರು.
ಐನು ಮೇಳದ ಕೂಡಾಟ ದಾಖಲೆ ಒಂದಕ್ಕೆ ಪುರಂದರ ಶೆಟ್ಟಿಗಾರನ ಭಕ್ತಿ ಬೊಕ್ಕ ಶಕ್ತಿ ಕಾರಣ ಅಂದು ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೀರು ಕಿನ್ನಿಗೋಳಿ ಭಟ್ರಕೋಡಿ ನಡತಿನ ಮಂದಾರ್ತಿ ಐನು ಮೇಳದ ಕೂಡಾಟದ ಸಭಾಲಿಸಿಡು ಆರ್ ಆಶೀರ್ವಚನ ಕೊರಿಯರು. ಕುಡ್ಲ ತಾಲೂಕು ಕಿನ್ನಿಗೋಳಿದ ಭಟ್ಟಕೋಡಿ ಮುರತ್ತ ಮೇಲು ಶ್ರೀ ನಾಗದೇವರನ ಸನ್ನಿಧಿಡು ಶನಿವಾರ ಪುರಂದರ ಶೆಟ್ಟಿಗಾರ ಬೊಕ್ಕ ಶೆಟ್ಟಿಗಾರ ಕುಟುಂಬದ ನಡಪಾಯಿನ ಮಂದಾರ್ತಿ ದೇವಸ್ಥಾನದ ಐನ್ ಆಟದ ಮೇಳದ ಸಂಪೂರ್ಣ ಶ್ರೀದೇವಿ ಮಹಾತ್ಮೆ ಆಟದ ಪೂರ್ತುಡು ಸಭಾ ಕಾರ್ಯಕ್ರಮ ಅಟಳೆ ಮಲ್ತಿತ್ತೇರು. ಮುಲ್ಕಿ ಬೆದದ ಶಾಸಕರು ಉಮಾನಾಥ ಕೋಟ್ಯನ್ ಗುರ್ಕಾರ್ಮಿಟ್ ನಡತಿನಲ್ಲಿಸಿಡು ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ದು ಐನ್ ಮೇಳದ ಆಟ ದಾಖಲೆ ಒಂದು ಮಾತ ಆವಡ್ದಾಂಡ ಪುರಂದರ ಶೆಟ್ಟಿಗಾರನ ಭಕ್ತಿ ಕಾರಣ ಅರನ ಭಕ್ತಿ ಬೊಕ್ಕ ಶಕ್ತಿ ಮುಲ್ಪ ಒಟ್ಟಾತಲು ಮಂದರ್ತಿ ದೇವಿ ಭಾರಿ ಶಕ್ತಿ ದೇವತೆ ಆದುಲ್ಲೆರು ಮಾತೆರೆಗ್ಲ ಶ್ರೀದೇವಿ ಅನುಗ್ರಹ ಮಲ್ಪಡಂದಾರು ಎಡ್ಡೆ ಬೈಕೆರು. ಸಂತೋಷ ಆಯಿತು. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಲಿ, ಎಲ್ಲ ಭಗವದ್ಭಕ್ತರಿಗೂ ವಿಶೇಷ ಅನುಗ್ರಹ ಆಗಲಿ. ಮಂದಾರ್ತಿ ಅಂತ ಹೇಳೋದು ತುಂಬ ದೊಡ್ಡ ಶಕ್ತಿ ದೇವತೆ. ಆ ಕ್ಷೇತ್ರದ ಮೇಳದ ಮೂಲಕ ಏನು ಈ ಹರಕೆ ಆಟ ನಡೀಲಿಕ್ಕಿದೆ, ಇದರ ಮೂಲಕ ಎಲ್ಲ ಭಗವದ್ಭಕ್ತರಿಗೂ ವಿಶಿಷ್ಟ ಅನುಗ್ರಹ ಆಗಿ ದೇವಿಯ ಪೂರ್ಣ ಅನುಗ್ರಹ ಆಗಿ ಎಲ್ಲರೂ ಶ್ರೇಯಸ್ಸನ್ನು ಹೊಂದುವಂತಾಗಲಿ ಅಂತ ನಾವು ದೇವರ ಹತ್ರ ಬೇಡ್ಕೊಳ್ತೇವೆ. ಕಡಲ್ ಶ್ರೀ ಲಕ್ಷ್ಮೀನಾರಾಯಣ ಆಸ್ರಾಣಿರ ಆಶೀರ್ವಚನ ಕೊರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಈ ಕಡೆಟು ಒಂದು ದಾಖಲೆ ದುಂಬರ ಮೂಜಿ ಕೂಡಾಟ ಆತಂಡು ಐದು ಬೊಕ್ಕ ನಡತದಜ್ಜಿ ಪುರಂದರ ಶೆಟ್ಟಿಗಾರ ಮಲ್ಲ ಸಾಧನೆ ಮಲ್ತದಿರು ದೇವಿರ ಅರಣ ಭಕ್ತಿಗೆ ಶಕ್ತಿ ಕೊರ್ದು ಒಂದೇನು ಮಲ್ಪಾದಿರು ಬಂಡೇರು. ಚಿಕ್ಕದಿರುವಾಗ ನಾವು ಮುಟ್ಲಿಕ್ಕೆ ಕಷ್ಟ ಇದೆ, ಆದರೆ ಇವರ ಭಕ್ತಿ ಅವರಿಗೆ ಶಕ್ತಿ ಕೊಟ್ಟು ಆ ಶಕ್ತಿ ಮುಖೇನ ಸತ್ಕರ್ಮಗಳೊಂದಿಗೆ ಮಾಡಿಸ್ತಾ ಇದೆ. ಅವರು ಎಲ್ಲರನ್ನು ಕೂಡಿಸಿಕೊಂಡು ತಾನೊಬ್ಬನೇ ಅಲ್ಲ, ತನ್ನ ಎಲ್ಲ ಸಮಾಜ ಬಂಧುಗಳು ಇದರಲ್ಲಿ ಭಾಗಿಯಾಗಬೇಕು, ಎಲ್ಲರೂ ಈ ಪುಣ್ಯವನ್ನು ಪಡೆಯಬೇಕು. ಈ ಕಲಾ ಸೇವೆಯೊಂದಿಗೆ ಆ ತಾಯಿಯ ಸೇವೆ ಆಗಬೇಕು. ತಾಯಿಗೆ ಪ್ರೀತಿಯಾದಂಥ ಯಕ್ಷಗಾನ ಸೇವೆ ಮುಖಾನ ಅದು ಕೂಡಾಟವಾಗಿ ಆ ಬಹುಶಃ ಅದೊಂದು ಘರ್ಷಣೆ ಅಂತ ಚಿಂತನೆ ಮಾಡ್ಬೋದು. ಅಲ್ಲಿ ಘರ್ಷಣೆ ಎಲ್ಲ ಭಜನಾ ಸ್ಪರ್ಧೆ ಈ ಸ್ಪರ್ಧೆಗಳೆಲ್ಲ ಆಗ್ತದೆ. ಅಂತಹ ಒಂದು ಸ್ಪರ್ಧಾ ರೀತಿಯಲ್ಲಿ ಜನರ ಮನಸ್ಸನ್ನು ಸಂತೋಷ ಜನಯೇತ್ರಾಜ್ಞ ತದೈವ ಈಶ್ವರ ಭುಜನ ಅಂತ ಜನರನ್ನೆಲ್ಲ ಸಂತೋಷಪಡಿಸಿದಾಗ ದೇವರಿಗೆ ಸಂತೃಪ್ತಿ ಆಗ್ತದಂತೆ. ಶಾಸಕರು ಉಮಾನಾಥ ಕೋಟ್ಯನ್ ಗುರ್ಕಾರ್ಮೆದ ಪಾತಿರ್ದು ಎನ್ನಲೆ ಕೊಡು ಇಂಜಿನ ಕಾರ್ಯಕ್ರಮ ಶುರು ಪುರಂದರ ಶೆಟ್ಟಿಗಾರ ಬೊಕ್ಕಾರಿನ ಕೂಟ ಒಯ್ನು ಮಲ್ತಿರಂಡಲ ಗೆಲ್ಮೆ ಪಡೆಪೇರು ಪ್ರಾಮಾಣಿಕ ಪ್ರಯತ್ನ ಭಕ್ತಿ ಶ್ರದ್ಧೆ ಬೊಕ್ಕ ಮಲ್ತದೆ ತೀರೋಡು ಪನ್ಪಣ ಪ್ರಯತ್ನೋಡು ಒಂದು ಸಾಧ್ಯ ಆತಂಡು ಒಂದು ಸುಲಭದ ಕೆಲಸ ಆತು. ಐನು ರಂಗಸ್ಥಳ ತೂನಗನೆ ಜುಮ್ ಆಪುಂಡು ಐನು ದೇವಿಯರು ಕಟೀಲ್ ಮಂದರ್ತಿ ದೇವಿಯರು ಒಟ್ಟು ಸೇರ್ನ ಒಂದು ಮಾತ ವಿಶೇಷ ಅನುಭವ ಅಂತ ಪಂಡೇರು. ಇವತ್ತು ನಾವೆಲ್ಲರೂ ಕಟೀಲಿನ ದುರ್ಗಾಮಾತೆಯನ್ನು ನಂಬುವವರು, ಬ್ರಹ್ಮಾರಂಬಿಕೆಯನ್ನು ನಂಬುವವರು. ಆ ಬ್ರಹ್ಮಾರಂಬಿಕೆಯ ಸನ್ನಿಧಾನದಲ್ಲಿ ಇವತ್ತು ಇದು ಕಟೀಲಿಗೆ ಸಂಬಂಧಪಟ್ಟಂಥ ಜಾಗ. ಇಲ್ಲಿ ಮಂದರ್ತಿಯ ತಾಯಿಯ ಆ ಸಮಾಗಮ ಒಂದೇ ಸಲ 5 ಜನ ದೇವಿಯವರು ರಂಗಸ್ಥಳಕ್ಕೆ ಬರುವಂಥದ್ದು, ಒಂದೇ ಸಲ 5 ಮಹಿಷಾಸುರ ಬರುವಂಥದ್ದು. ಇದು 5 ಯಾವುದನ್ನು ನೋಡೋದು ಇಲ್ಲ. ಯಾರಿಗೂ ಒಬ್ಬನಿಗೆ ಇದನ್ನು ಯಾವ ರಂಗಸ್ಥಳದ ಒಂದು ದೇವಿ ಒಳ್ಳೆಯದಾಗಿದೆ, ಯಾವ ರಂಗಸ್ಥಳದ ಮಹಿಷಾಸುರ ಒಳ್ಳೆಯದಾಗಿದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿದ್ರೆ 5 ನೋಡ್ಬೇಕಾತ. ಐನು ಮೇಳದ ಸಂಚಾಲಕರಿಗೆ ಈ ಪೊರ್ತುಡು ಮರ್ಯಾದೆ ಮಲ್ತಿರು. ಮಂದರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಧನಂಜಯ ಶೆಟ್ಟಿಯರಿಗೆ ಮರ್ಯಾದೆ ಮಲ್ತಿರು. ದುಂಬುದ ಮಂತ್ರಿ ಅಭಯಚಂದ್ರ ಜೈನ್, ವೇದಮೂರ್ತಿ ವೇದವ್ಯಾಸ ತಂತ್ರಿ, ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ವೇದಮೂರ್ತಿ ಕೊಳಕ್ಕಾಡಿ ವಾದಿರಾಜ ಉಪಾಧ್ಯಾಯರು, ಕಟೀಲ್ ಅನಂತ ಪದ್ಮನಾಭ ಆಸರಣ್ಣ, ಸುರಗಿರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಸೀತಾರಾಮ ಶೆಟ್ಟಿ, ಯುಗಪುರುಷ ಕಿನ್ನಿಗೂಳಿದ ಭುವನಾಭಿರಾಮ ಉಡುಪ, ದಕ್ಷಿಣ ಕನ್ನಡ ಪದ್ಮಶಾಲಿ ಮಹಾಸಭದ ಗುರುಕಾರ್ಯರ ರಾಮದಾಸ ಶೆಟ್ಟಿಗಾರ್, ಮುಲ್ಕಿ ದೇವಸ್ಥಾನದ ಮುಕ್ತೇಸರರು ಭಾಸ್ಕರ ಉಡಿಪು, ಹಳೆಯಂಗಡಿ ಪದ್ಮಶಾಲಿ ಸಮಾಜ ದೇವಸ್ಥಾನದ ರತ್ನಾಕರ ಗುರಿಕಾರ, ಕೇಂಬ್ರಲ್ ಗ್ರಾಮ ಪಂಚಾಯತ್ ಗುರುಕಾರ್ಯರ ಲೀಲಾಕ್ಷ, ಉದ್ಯಮಿ ರಂಗನಕೆರೆ ಶ್ರೀನಿವಾಸ ಶೆಟ್ಟಿಗಾರ್, ಪದ್ಮಶಾಲಿ ಸಮಾಜದ ಬಾರಕೂರು ದೇವಸ್ಥಾನದ ಗುರುಕಾರ್ಯರು ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್, ಬಸವರಾಜ್ ಶೆಟ್ಟಿಗಾರ್ ಪಾಲ್ದೆ ತೊಂಡೇರು. ಶ್ರೀ ಅಯ್ಯಪ್ಪ ಭಕ್ತ ಮಂಡಳಿ ಮೀರಾ ರೋಡ್ ಬೊಂಬಾಯಿದ ಗುರುಸ್ವಾಮಿ ಜಯಶೀಲ ತಿಂಗಳಾಯರ್ನ ದುಂಬಾಳ್ತಿಡು 25ನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಪೂಜೆ ಉಪಪ್ರಸಾದ ಸೇವೆ ಶನಿವಾರ ಕುಡ್ಲದ ಅಶೋಕನಗರ ಶ್ರೀ ನಿಕೇತನಡು ನಡತಂಡು. ಈ ಪೊರ್ತುಡು ರವಿಶೆಟ್ಟಿ ಬೊಕ್ಕ ಕುಟುಂಬದಕ್ಲು ಪಾವಂಜಿ ಮೇಳೊಡ್ದು ಸ್ವಾಮಿಯೇ ಶರಣಂ ಅಯ್ಯಪ್ಪ ಸೇವೆ ಆಟಗೊಬ್ಬಾಯರು. ಶ್ರೀ ಅಯ್ಯಪ್ಪ ಭಕ್ತ ಮಂಡಳಿ ಮೀರಾ ರೋಡ್ ಬೊಂಬೈದ ಗುರುಸ್ವಾಮಿ ಜಯಶೀಲ ತಿಂಗಳಾಯರ್ನ ದುಂಬಾಳ್ತಿಡು 25ನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಪೂಜೆ ನುಪ್ಪಪ್ರಸಾದ ಸೇವೆ ರವಿಶೆಟ್ಟಿ ಬೊಕ್ಕ ಕುಟುಂಬದ ಕೆಳೆದು ಪಾವಂಜಿ ಮೇಳದ ಸೇವೆ ಆಟ ಶನಿವಾರ ಕುಡ್ಲದ ಅಶೋಕನಗರ ಶ್ರೀನಿಕೇತನೋಡು ಅಟಣೆ ಮಲ್ತಿರ್ತೀರು. ಕಾಣೆ ಶ್ರೀ ಅಯ್ಯಪ್ಪ ಭಜನಾ ಮಂಡಳಿ ಡೊಂಬಬಿಲ್ಲಿ ಮುಕ್ಳೆಡ್ದು ಭಕ್ತಿ ಭಜನಾ ಲಹರಿ ಮಧ್ಯಾಹ್ನ ಮಾಪೂಜೆ ನುಪ್ಪಪ್ರಸಾದ ಸೇವೆ ಮಾತಾಟಣೆ ಮಲ್ತಿರ್ತೀರು. 25ನೇ ವರ್ಷದ ಅಯ್ಯಪ್ಪ ಪೂಜೆದಲ್ಲೇ ಕೊಡು ಪಾವಂಜಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಯಕ್ಷಗಾನ ಮಂಡಳಿ ಮೇಳೊಡೆದು ಸ್ವಾಮಿಯೇ ಶರಣಮಯ್ಯಪ್ಪ ಪ್ರಸಂಗದ ಆಟ ದಿದಿತ್ತೀರು. ಬಯ್ಯಗ್ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವೇರ್ನ ಮೆರವಣಿಗೆ ಉರ್ವ ಹೊಯ್ಗೆ ಬಯಲು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರೊಡ್ದು ಅಶೋಕನಗರ ಶ್ರೀನಿಕೇತನಗೂ ಬತ್ತಂಡು. ಚೌಕಿ ಪೂಜೆ ಆದ ಆಟ ಶುರುವಾಂಡ್ ಊರ ಪರವೂರ ಅಯ್ಯಪ್ಪ ಭಕ್ತರು ಆಟದ ಅಭಿಮಾನಿಗಳು ಸೇವೆ ಆಟದ ಕರ್ತಲು ರವಿಶೆಟ್ಟಿ ಬೊಕ್ಕ ಸಂಸಾರದಕ್ಲು
ಕುಟುಂಬದಕ್ಲು ಸ್ವಾಮಿಯೇ ಶರಣಂ ಅಯ್ಯಪ್ಪ ಆಟತು ಏರು. ಉಪಕಾರಕ್ಕೆ ಧನ್ಯವಾದಗಳು. ಇದನ್ನು ಕೊಟ್ಟದ್ದಕ್ಕೆ ನಿನಗೊಂದು ಧನ್ಯವಾದ. ಆಯ್ತಾ? ವ್ಯವಸ್ಥೆ ಮಾಡಿ ಕಾಪಾಡ್ತಾ ಬರಬೇಕು, ಧರ್ಮವನ್ನು ಆಚರಿಸಬೇಕು, ಸತ್ಯವನ್ನೇ ಹೇಳಬೇಕು. ಬರ್ತದೆ, ಕಾಡಿಗೆ ಹೋಗ್ತಾನೆ, ಕಾಡಿನಲ್ಲಿದ್ದವರನ್ನೆಲ್ಲ ಅವರನ್ನೆಲ್ಲ ಕರೆದುಕೊಂಡು ಬರ್ತಾನೆ, ಅರಮನೆಯಲ್ಲಿ ಕುಳ್ಳಿರಿಸ್ತಾನೆ. ಆಗ ಏನು ನಿಮಗೆ ಗತಿ? ಏನು? ನಿನ್ನಲ್ಲಿ ಕೇಳಿ ನಾನು ನಿರ್ಧಾರ ತೆಗೆದುಕೊಳ್ಬೇಕಾ ನನ್ನ ಮಕ್ಕಳ ಬಗ್ಗೆ? ಅಲ್ಲಮ್ಮ, ಅವನು ನಾನು ವ್ಯವಸ್ಥೆ ಮಾಡ್ತೇನೆ. ಅಯ್ಯಪ್ಪ ಸ್ವಾಮಿಯಾಗಿ ನಾನು ನೆಲೆ ನಿಲ್ಲುವುದಕ್ಕಿದ್ದೇನೆ, ನಂಬಿದ ಭಕ್ತರನ್ನು ಸದಾ ಕಾಯುವುದಕ್ಕಿದ್ದೇನೆ. ಹಾಗಿದ್ರೆ ಜ್ಯೋತಿ ರೂಪದಲ್ಲಿ ಭಾನುಮಾರ್ಗದಲ್ಲಿ ದರ್ಶನವನ್ನು ನೀಡುತ್ತೇನೆ. ಕಾರ್ಲ ತಾಲೂಕು ಮಿಯರ್ ಕಂಬುಲ ಸಮಿತಿ ಬೊಕ್ಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಕುಡ್ಲದ ಜೊತೆ ಸೇರಿಗಡೆ ಲವಕುಶ ಜೋಡುಕರೆ ರಾಜ್ಯ ಮಟ್ಟದ ಬೈಲ್ ಕಂಬಳ ಮಹೋತ್ಸವ ಐತಾರ ನಡೆತಲು ಮಂತ್ರಿ ವಿ ಸುನೀಲ್ ಕುಮಾರ್ ಲವಕುಶ ಜೋಡುಕರೆ ಕಂಬಳ ಉದಿಪನ ಮಲ್ತೇರು. ಕಾರ್ಲ ತಾಲೂಕು ಮಿಯರ್ ಕಂಬುಲ ಸಮಿತಿ ಬೊಕ್ಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಕುಡ್ಲದ ಜೊತೆ ಸೇರಿಗಿಡು ಲವಕುಶ ಜೋಡುಕರೆ ರಾಜ್ಯ ಮಟ್ಟದ ಬೈಲ್ ಕಂಬಳ ಮಹೋತ್ಸವ ಬೊಕ್ಕ ಲವಕುಶ ಹೊಸ ಸಭಾವೇದಿಕೆ ಐತಾರ ಉದಿಪನಾಂಡು ರಾಜ್ಯದ ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಮಂತ್ರಿ ವಿ ಸುನೀಲ್ ಕುಮಾರ್ ಲವಕುಶ ಜೋಡುಕರೆ ಕಂಬುಲ ಬೊಕ್ಕ ಲವಕುಶ ಹೊಸ ಸಭಾವೇದಿಕೆಯನ್ನು ಉದಿಪನ ಮಲ್ತೇರು. ಎಸ್ ಉದಯಕೋಟೆಯನ್ ಎದುಕೊಂದು ಸುರೂತ ಪಾತಿರ ಬಂಡೇರು ಲೇಸುಡು ಪಾಲಿತೊನ್ನ ಬಿನ್ನಿರು ಪಾತಿರದು ಎಡ್ಡೆಪ್ಪು ಬಯಕೇರು. ವಿಧಾನ ಪರಿಷತ್ದ ದುಂಬುದ ಸದಸ್ಯರು ಗಣೇಶ್ ಕಾರ್ಣಿಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾ ಎಂ ಎನ್ ರಾಜೇಂದ್ರ ಕುಮಾರ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಈ ದುಂಬುದ ಗುರುಕಾರ್ಯರು ಮಟ್ಟ ರತ್ನಾಕರ ಹೆಗ್ಡೆ, ಗೇರು ಅಭಿವೃದ್ಧಿ ನಿಗಮದ ಗುರುಕಾರ್ಯರು ಮಣಿರಾಜ್ ಶೆಟ್ಟಿ, ಭಾಸ್ಕರ ಕೋಟ್ಯನ್, ಮಿಯಾರ್ ಗ್ರಾಮ ಪಂಚಾಯತ್ ಗುರುಕಾರ್ಯರು ಗಿರೀಶ್ ಅಮೀನ್, ಉದಯಕುಮಾರ್ ಮುನಿಯಾಲ್, ವೀಣಾ ಬಿಎನ್, ಜಿಲ್ಲಾ ಕ್ರೀಡಾಧಿಕಾರಿ ರೋಷನ್ ಶೆಟ್ಟಿ, ಜಿಲ್ಲಾ ಕಂಬುಲ ಸಮಿತಿಯ ಪ್ರಧಾನ ಸಲಹೆಗಾರರು ಗುಣಪಾಲ ಕಡಂಬ, ಕಂಬಳ ಸಮಿತಿ ಪದಾಧಿಕಾರಿಗಳು ಪಾಲ್ಗೊಂಡಿರು. ಪ್ರಶಾಂತ್ ಶನಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಇಂಚಿಪ ಬೆದ್ರಡು ಕಡಲಕರೆ ನಿಸರ್ಗ ಧಾಮೋಡು ನಡೆದಿತ್ತಿನ ಕೋಟಿ ಚೆನ್ನಯ ಜೋಡುಕರೆ ಕಂಬಳಡು 258 ಜೋಡು ಇರುಕುಲು ಪಾಲ್ದುತುಂದ ಆಂಡ ಕಾರ್ಲ ಮಿಯಾರ್ದ ಲವಕುಶ ಜೋಡುಕರೆ ಕಂಬಳಡು 254 ಜೋಡು ಇರುಕುಲು ಪಾಲ್ದುತುಂದು ದಾಖಲೆ ಮಲ್ತುದಂಡು. ಪರಾರಿ ಪ್ರಭಾಕರ್ ಶೆಟ್ಟರ್ನೆರ್ಲು ಕುಶಕರೆಟ್ ಲವಕರೆತ್ತ ಬರ್ತಾರೆ. ಅತ್ತೂರು ಕೊಡಂಗೆ ಜಯಸಾಲಿ ಅಂಡ್ರನೆರ್ಲು ಕುಶಕರೆಟ್, ಮರೋಡಿ ಬರ್ಕೆ ಜಗನ್ ರಾಜ್ ರಾಜ್ಪೂಜಾರ್ನೆರ್ಲು ಲವಕರೆಟ್. ಅವತಾರ, ಕೂರ್ಮಾವತಾರ, ವರಾವತಾರ, ರಾಮಾವತಾರ, ಕೃಷ್ಣಾವತಾರ ಅಂತ ದಶಾವತಾರ ತಾಳಿಯರಿ ಐಟೆ ಪರಶುರಾಮ ಅವತಾರ ಪನ್ಪುನ ಕಡೇತ ಅವತಾರಡು ಘಟ್ಟದ ಮಿತ್ತಡ್ದು ಉಂತುದು ತನ್ನ ಆಯುಧನು ಸಮುದ್ರ ಕರಾವಳಿ ಉಂಟ ದಕ್ಕದ ಈ ತುಳುನಾಡು ರಚನೆ ಅವಡು ನಾಗಾರಾಧನೆ ಭೂತಾರಾಧನೆ ಹಿಡ್ದಾತ್ರ ಜನಕುಲ್ನ ಎಂಚಿನ ದುಃಖ ಕಷ್ಟ ಇತ್ತದ ನಿವಾರಣೆ ಅವಳು ಆಕ್ಲಾಕ್ಲೇ ಬೋಡ ಇಂಚಿತಿ ಇಷ್ಟಾರ್ಥೋಳು ಮಾತ ನೆರವೇರಿಡು ಪಂಡದು ಕಡೇತ ಅವತಾರಡು ಪರಮಾತ್ಮ ಈ ತುಳುನಾಡು ರಚನೆ ಮಲ್ತಿಯರ್ಗೆ ಈ ತುಳುನಾಡದ ಕಂಬಳ ಪನ್ಪುನ ಗಾಂಡ ಗೌಜಿ ಗಮ್ಮತ್ತು ಗೀತನತ್ತೆ ಒಂಜೊಂಜಿ ಊರುಡು ಒಂಜೊಂಜಿ ಗ್ರಾಮಣುಡು ಒಂಜೊಂಜಿ ಮಾಗಣ್ಣ ಮಾತ ದೈವತಾರಾಧನೆಗೆ ಸಂಬಂಧಪಟ್ಟಿಂಚಿತಿ ಭೂತಾಳ ಕಟ್ಟು ಪ್ರಕಾರವಾದ ಕಂಬಳದ ಕೋಲ ಅಂತ ಪಂಪಿಂಚಿದ್ನ ಪೂರ್ವದಾಗಾಯ್ತು ಬತ್ತನ ಆ ಪ್ರಕಾರವಾದ ಮುಖ್ಯವಾದ ಆ ಮಾಗಣದ ಮಹಾಲಿಂಗೇಶ್ವರ ದೇವರು, ಅಂಚನೆ ಮಸೀದಿದ ದೇವರು, ಅಂಚನೆ ಚರ್ಚದ ದೇವರು, ಪೂರ ಧರ್ಮದಾಗ್ಲಿಗೆ ಸಂಬಂಧಪಟ್ಟಿಂಚಿತಿ ಗ್ರಾಮದ ಸತ್ಯಲು ಅಂಕ ಅನುಗ್ರಹ ಕೊರ್ದು ಇನ್ನಿತ ದಿನೊಟ್ಟು ಆ ಕಂಬಳನ್ನು ನೆರವೇರಿಸುವಂಚಿ ಅವಕಾಶ ನಂಗೆ ಮಾತೇರೆಗಳ ಕೊರಿಯರು. ಒಡಿಪು ಜಿಲ್ಲೆದ ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿ ಪೇಂಟೆ ಬುಟ್ಟು ಕಟಪಾಡಿ ಉಂದಿತ ವರ್ಷಾದಿ ನೇಮುಡು
ಶನಿವಾರ ರಾತ್ರಿ ಬಬ್ಬುಸ್ವಾಮಿ ಬೊಕ್ಕ ಆದಿಶಕ್ತಿ ತನ್ನಿಮಾನಿಗ ದೈವಲಿನ ದರ್ಶನ ಸೇವೆ ಬೊಕ್ಕ ನೇಮ ನಡತಂಡು. ನೇಮದಲ್ಲೇ ಕೊಡು ಸಭಾಲೆ ಸಾಠಣೆ ಆದಿತ್ತಿದ್ದು ಸಾಧಕರಿಗೆ ಸಂಬಂಧ ಮರ್ಯಾದೆ ಮಲ್ತೀರು. ಉಡುಪಿ ಜಿಲ್ಲೆದ ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿ ಪೇಂಟೆ ಬೊಟ್ಟು ಕಟಪಾಡಿ ಹೊಂದಿತ ವರ್ಷಾದಿ ನೇಮ 2 ದಿನ ನಡತಂಡು. ಶನಿವಾರ ದೈವಾರ ದಿನದ ತರಾವರಿ ಧಾರ್ಮಿಕ ವಿಧಿವಿಧಾನೊಡನೆ ನಡಪಾಯರು. ದೈವದ ಭಂಡಾರ ಸಾನೊಡದು ಪಿದಾಡ್ದು ಕಟಪಾಡಿ ಪೇಂಟೆ ಸಂಚಾರ ಪೋದು ಪಿರ ಸಾನಗು ಬತ್ತಂಡು. ರಾತ್ರಿ ಬಬ್ಬುಸ್ವಾಮಿ ಬೊಕ್ಕ ಆದಿಶಕ್ತಿ ತನ್ನಿಮಾನಿಗ ದೈವಲಿನ ದರ್ಶನ ಸೇವೆ ನಡಪಾದು ನೇಮ ಶುರುವಾಂಡು. ಊರ ಭಕ್ತರು ನೇಮ ತೂದು ದೈವಲಿನ ಇಂಬು ನಟ್ಟೊಂಡಿರು. ನೇಮದಲ್ಲೇ ಕೊಡು ಸಭಾಲೆ ಸಾಠಣೆ ಆದಿತ್ತಿದ್ದು ಸಾಧಕರಿಗೆ ಸಂಬಂಧ ಮರ್ಯಾದೆ ಮಲ್ತೀರು. ಸಾಂಸ್ಕೃತಿಕ ಕಾರ್ಯಕ್ರಮ ಜಗದೀಶ್ ಪುತ್ತೂರು ಬೊಕ್ಕ ಕೂಟದ ಕೆಡಿದು ಸಂಗೀತ ಕಾರ್ಯಕ್ರಮ ಮೂಡ್ದು ಬತ್ತಂಡು. ಚಿರಾಯನೇ ನೋಡು ಪಂಚದಿಯರು ಕರಿಗಂಗೊಡೆ ಎದುಕೊಂಡು ಈ ಬರ್ತಿರೋ ಪ್ರಕಾರ ಎಲ್ಲ ಮೊಟ್ಟ ಬಂದು ಕುಡ್ಲ ತಾಲೂಕದ ಕಿನ್ನಿಗೋಡಿ ಭಟ್ರಕೋಡಿ ಮುರತ್ತಬೈಲು ಶ್ರೀ ನಾಗದೇವಿಯರ್ನ ಸನ್ನಿಧಿಡು ಶನಿವಾರ ಪುರಂದರ ಶೆಟ್ಟಿಗಾರ್ ದುಂಬಾಳ್ತಿಡು ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿದ ಐನು ಮೇಳಲಿಡಿದು ಒಂಜೇ ಕಡೆಟ್ಟು ಬೇತೆ ಬೇತೆ ಸೇವಾ ಕರ್ತಲು ಒಟ್ಟು ಸೇರಿದು ಸಂಪೂರ್ಣ ಶ್ರೀದೇವಿ ಮಹಾತ್ಮೆ ಕೂಡಾಟ ಆಟಣೆ ಮಲ್ತಿದ್ದೇರು. ಕುಡ್ಲ ತಾಲೂಕದ ಕಿನ್ನಿಗೋಡಿ ಭಟ್ರಕೋಡಿ ಮುರತ್ತಮೇಲು ಶ್ರೀ ನಾಗದೇವಿಯರ್ನ ಸನ್ನಿಧಿಡು ಶನಿವಾರ ಪುರಂದರ ಶೆಟ್ಟಿಗಾರ ದುಂಬಾಳ್ತಿಡು ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿದ ಐನು ಮೇಳೊಲೆಡ್ದು ಒಂಜೇ ಕಡಿಟ್ಟು ಸಂಪೂರ್ಣ ಶ್ರೀದೇವಿ ಮಹಾತ್ಮೆ ಕೂಡಾಟ ಆಟಣೆ ಮಲ್ತಿದ್ದೇರು. ಒಂಜೇ ಪೊರ್ತುಡು ಒಟ್ಟು ಐನು ರಂಗಸ್ಥಳದ ಚೌಕಿಡು ಮೇಳದ ದೇವರಿಗೂ ಪೂಜೆ ಕರಿತದು ಆಟ ಶುರುವಾಂಡು. ಐನು ಶ್ರೀದೇವಿಯರು ಐನು ಮೈಸಾಸುರೆ ಇಂಚ ಪ್ರತಿಯೊಂಜಿಲ ಐನೈನು ವೇಷಲು ಐನು ರಂಗಸ್ಥಳೊಟ್ಟು ಒರೋಣೆ ನಲಿತದು ಅರ್ಥ ಪನ್ಪುಳಿನ ಕೇನ್ನವೇ ಒಂಜಿ ವಿಶೇಷ ಅನುಭವ ಉಂಡು ಮಲ್ತಂಡು. ಅನನ್ಯ ಪುರಂದರ ಪದ್ಮಶಾಲಿ ಭಟ್ರಕೋಡಿ ಕಿನ್ನಿಗೋಡಿ, ಅನಘ ಪುರಂದರ ಪದ್ಮಶಾಲಿ ಭಟ್ರಕೋಡಿ, ಕೂಸು ಪಂಜ ಶೆಟ್ಟಿಗಾರ ಬೊಕ್ಕ ಜೋಕುಲು ಭಟ್ರಕೋಡಿ, ಪದ್ಮಾವತಿ ಓಡಿ ಶೆಟ್ಟಿಗಾರ ಬೊಕ್ಕ ಜೋಕುಲು ಭಟ್ರಕೋಡಿ, ಜಯರಾಮ್ ಶೆಟ್ಟಿ, ಸತೀಶ್ ಭಂಡಾರಿ,
ಹೇಮಚಂದ್ರ ಶೆಟ್ಟಿಗಾರ ಭಟ್ರಕೋಡಿ ಮುಕ್ಲಿನ ಸೇವೆ ಆಟ ಅದು ಮಂದಾರ್ತಿ ಮೇಳದಕ್ಲು ಸಂಪೂರ್ಣ ಶ್ರೀದೇವಿ ಮಹಾತ್ಮೆ ಆಟ ಗೊಬ್ಬುದು ತೋಜಾರು. ಸೇವಾ ಕರ್ತುಲು ಬೊಕ್ಕ ಊರ ಪರ ಊರ ಆಟದ ಅಭಿಮಾನಿಲು ಶ್ರೀ ಮಂದಾರ್ತಿ ದುರ್ಗಾ ಪರಮೇಶ್ವರಿನ ಪ್ರಸಾದದ ತಂದು ಈ ಅಪರೂಪದ ಐನು ಮೇಳದ ಕೂಡಾಟ ತುಯ್ಯಿರು. ನಂತರ ಪಡೆದಂತ ದೇವಲೋಕವನ್ನ ಅಲ್ಲಿಯ ಸುಖಭೋಗವನ್ನ ಅನುಭವಿಸುವ ಭಾಗ್ಯ ಈ ದೇವೇಂದ್ರನಿಗಿಲ್ಲವಾಯಿತು. ಏನ್ ಮಾಡ್ತಾ ಇದ್ದಾಳೆ? ಹಾಡುತ್ತಿದ್ದಾಳೆ. ಅಂತ ಹೆಣ್ಣು ಅಲ್ಲಿರಬಾರದು. ಪಡೆದು ಬಂದವರು ತಾವು. ಹೌದು, ಬಂದದ್ದು ಮಾತ್ರವಲ್ಲ, ಹಂಚು ಹೋಗಿರುವಂತ ಅಸುರನ್ನೆಲ್ಲ ಒಟ್ಟುಗೂಡಿಸಿದ್ದೀರ ಪ್ರಭು. ರಕ್ತ ಬೀಜನ್ನ ಸೃಷ್ಟಿಸಲ್ಪಟ್ಟಂತಹ ಕೋಟಿ ಕೋಟಿ ದಾನವರು ಶುಂಭದಾನವ ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಗಳು ಮುಗಿಡು ನನ್ನ ಲಾತು ಸುದ್ದಿ ಬಕ್ಕ ಮನರಂಜನೆಗೆ ತೂ ಒಂದಿ ಪ್ಲೇ ನಮ್ಮ ಕುಡ್ಲ 24/7 ಸೋನ್ಮೇಲೆ.